ಒಂದು ಮೊಟ್ಟೆ ಕತೆ ಮಾಡೋದಕ್ಕಿಂತ ಮುಂಚೆ 5 ಸ್ಕ್ರಿಪ್ಟ್ ಬರೆದಿದೆ, 5 ತುಳುಲೇ ಬರೆದಿದ್ದು. ಆ್ಯಂಡ್ 3 ವರ್ಷ ಓಡಾಡಿದೆ ಇಲ್ಲಿ ಸಿನಿಮಾ ಮಾಡಬೇಕು ಅಂತ. ಬೇರೆ ಬೇರೆ ಕಾರಣಗಳಿಂದ ನನಗೆ ಸಿನಿಮಾ ಮಾಡೋಕ್ಕಾಗಿಲ್ಲ. ಬಟ್ ನನಗೆ ಖಂಡಿತ ಇಲ್ಲಿ ಒಂದು ಒಳ್ಳೆ ಸಿನಿಮಾನ ನಿರ್ಮಾಣ ಮಾಡಬೇಕು ಅಂತ ಆಸೆ. ಸೊ ಅದು ಯಾವಾಗ ಅಂದರೆ ನನ್ನ ಹತ್ರ ಎಷ್ಟು ದುಡ್ಡು ಆಗಬೇಕು ಅಂದರೆ ನಾನು ಆ ಸಿನಿಮಾದ ದುಡ್ಡನ್ನು ಕಳ್ಕೊಳ್ಳೋದಕ್ಕೆ ರೆಡಿ ಇರಬೇಕು, ಆಗ ಎಕ್ಸ್ಪೆರಿಮೆಂಟ್ ಮಾಡಬೇಕು. ತುಳುಲಿ ಈ ಥರದೇ ಸಿನಿಮಾಗಳು ನಡೆಯುತ್ತೆ ಅನ್ನೋದು ನಾನು ನಂಬುವಂಥ ಫಿಲಾಸಫಿ ಅಲ್ಲ. ಹಾಗಾದರೆ ಅದನ್ನು ಬೇರೆಯವ್ರ ಹತ್ರ ಯಾರ ಹತ್ರ ಎಕ್ಸ್ಪ್ಲೋರೇಷನ್ ಮಾಡಿಸೋದಕ್ಕಿಂತ ನಾನೇ ಒಂದು ದಿವಸ ನನ್ನ ಹತ್ರ ಅಷ್ಟು ದುಡ್ಡಾದರೆ, ಕಳ್ಕೊಳ್ಳೋ ಅಷ್ಟು ದುಡ್ಡಾದರೆ ಖಂಡಿತ ನಾನು ನಿರ್ಮಾಣ ಮಾಡಿ, ಯಾಕಂದರೆ ಇಲ್ಲಿ ಬದಲಾಗಬೇಕು ಅಂತ ನಂಗೆ ಭಾಳ ಆಸೆ ಇದೆ. ನಾನು ಆ್ಯಕ್ಚುಲಿ ಒಂದು ಮೊಟ್ಟೆ ಕತೆ ಮಾಡೋದಕ್ಕಿಂತ ಮುಂಚೆ 5 ಸ್ಕ್ರಿಪ್ಟ್ ಬರೆದಿದೆ, 5 ತುಳುಲೇ ಬರೆದಿದ್ದು. ಆ್ಯಂಡ್ 3 ವರ್ಷ ಓಡಾಡಿದೆ ಇಲ್ಲಿ ಸಿನಿಮಾ ಮಾಡಬೇಕು ಅಂತ. ಬೇರೆ ಬೇರೆ ಕಾರಣಗಳಿಂದ ನಂಗೆ ಸಿನಿಮಾ ಮಾಡೋಕ್ಕಾಗಿಲ್ಲ. ಯಾವುದೋ ಪ್ರೊಡ್ಯೂಸರ್ ಅವರು ಇದೇ ರೀತಿ ಮಾಡಬೇಕು ಅಂತ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ಮತ್ತೆ ನಾನು ಕೂಡ ಏನೋ ಪ್ರೂವ್ ಮಾಡ್ಕೊಂಡಿಲ್ಲ, ಅದು ತಪ್ಪಿಲ್ಲ. ಅದ್ರ ಜೊತೆಗೆ ಕೆಲವರು ನಟರು ಕೂಡ ಇದೇ ರೀತಿ ಸಿನಿಮಾ ಆಗಬೇಕು ಅಂತ ಹೇಳ್ತಾ ಇದ್ರು. ಅದು ನನಗೆ ಸಿನಿಮಾ ಅಂತ ಅನಿಸ್ತಾ ಇರಲಿಲ್ಲ. ಹಾಗಾಗಿ ಇದನ್ನು ಪ್ರೂವ್ ಮಾಡೋದಕ್ಕಲ್ಲ ಹೇಳೋದಕ್ಕಲ್ಲ ಏನೂ ಅಲ್ಲ. ಆ ಟೈಮಲ್ಲಿ ನಾನು ಆ್ಯಕ್ಚುಲಿ ಎಲ್ಲ ಬಿಟ್ಟು ನಾನು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಬಂದಿದ್ದು. ಅದು ಸಿನಿಮಾ ಆಯಿತು, ಅದು ಕನ್ನಡ ಸಿನಿಮಾ ಒಂದು ಮುಟ್ಟೆ ಆಗುತ್ತೆ. ಬಟ್ ನನಗೆ ಖಂಡಿತ ಇಲ್ಲಿ ಒಂದು ಒಳ್ಳೆ ಸಿನಿಮಾನ ನಿರ್ಮಾಣ ಮಾಡಬೇಕು ಅಂತ ಆಸೆ. ಸೊ ಅದು ಯಾವಾಗ ಅಂದರೆ ನನ್ನ ಹತ್ರ ಎಷ್ಟು ದುಡ್ಡು ಆಗಬೇಕು ಅಂದರೆ ನಾನು ಆ ಸಿನಿಮಾದ ದುಡ್ಡನ್ನು ಕಳ್ಕೊಳ್ಳೋದಕ್ಕೆ ರೆಡಿ ಇರಬೇಕು, ಆಗ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಅಂದರೆ ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ತುಳುಲಿ ಈ ಥರದೇ ಸಿನಿಮಾಗಳು ನಡೆಯುತ್ತೆ ಅನ್ನೋದು ನಾನು ನಂಬುವಂಥ ಫಿಲಾಸಫಿ ಅಲ್ಲ. ಹಾಗಾದರೆ ಅದನ್ನು ಬೇರೆಯವ್ರ ಹತ್ರ ಯಾರ ಹತ್ರ ಎಕ್ಸ್ಪ್ಲೋರೇಷನ್ ಮಾಡಿಸೋದಕ್ಕಿಂತ ನಾನೇ ಒಂದು ದಿವಸ ನನ್ನ ಹತ್ರ ಅಷ್ಟು ದುಡ್ಡಾದರೆ, ಕಳ್ಕೊಳ್ಳೋ ಅಷ್ಟು ದುಡ್ಡಾದರೆ ಖಂಡಿತ ನಾನು ನಿರ್ಮಾಣ ಮಾಡಿ, ಅಂದರೆ ಇಲ್ಲಿ ಯಾಕಂದರೆ ಇಲ್ಲಿ ಬದಲಾಗಬೇಕು ಅಂತ ನಂಗೆ ಭಾಳ ಆಸೆ ಇದೆ. ಇಲ್ಲಿ ತುಂಬ ಸಣ್ಣ ಇಂಡಸ್ಟ್ರಿ ಆದ ಕಾರಣ ಇದನ್ನು ಬೆಳೆಸಬಹುದು, ಆದರೆ ಒಂದೇ ರೀತಿಯ ಏಕತಾನತೆಯಿಂದ ಅದಾಗುತ್ತೆ ಅಂತ ನನಗೆ ಅನಿಸ್ತದೆ. ಕಳ್ಕೊಳ್ಳುವಂಥ ದುಡ್ಡು ಅಂತ ಹೇಳಿದರೆ ಹಾಗಲ್ಲ. ಈಗ ತುಳು ಇಂಡಸ್ಟ್ರಿಯಲ್ಲಿ ದುಡ್ಡು ಆಗ್ಬೇಕಂದ್ರೆ ಈ ಥರದ್ದೇ ಸಿನಿಮಾ ಮಾಡಬೇಕು ಅಂತಿದ್ದೆ, ಕರೆಕ್ಟ್ ಅಲ್ವಾ? ಅಂದರೆ ಅದು ಕಲ್ಪನೆ. ಚೇಂಜಸ್ ಮಾಡಬೇಕು ಅಂತ ಅದೇ ಚೇಂಜ್ ಮಾಡಬೇಕು ಅಂದರೆ ಆ ರಿಸ್ಕ್ ತಗೊಳ್ಳೇಬೇಕು. ಅಲ್ಲಿ ರಿಸ್ಕ್ ಇದೆಯಲ್ವಾ? ಆಗ ಇಲ್ಲ ಇದು ಅಂದರೆ ನಾನು ಇವ್ರ ಹತ್ರ ಈ ರಿಸ್ಕ್ ತಗೊಳ್ಳಲ್ಲ. ಅದೇ ನಾನು ಹೇಳ್ತಿರೋದು. ಇವರನ್ನ ನಾನು ಈಗ ಟೋಬಿ ಸಿನಿಮಾಗೆ ದುಡ್ಡು ಹಾಕಿಸ್ತೀನಿ ಯಾಕೆಂದ್ರೆ ನನಗೆ ಧೈರ್ಯ ಇದೆ ಏನಂದ್ರೆ ಇಲ್ಲ, ನಾನು ಈ ಸಿನಿಮಾನ ನಾನು ಹೇಗಾದ್ರೂ ಮಾಡಿ ದುಡ್ಡು ನಿಮಗೆ ಹಿಂದೆ ತಂದು ಕೊಡ್ತೀನಿ ಅಂತ. ತುಳು ಸಿನಿಮಾದಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ಬೇಕಾದ್ರೆ ನಾನು ಅವ್ರ ದುಡ್ಡು ಹಾಕಿಸ್ಕೊಳ್ಳಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ಆಗ್ತಿರೋದು. ಅದನ್ನ ನಾನು ನನ್ನ ದುಡ್ಡಲ್ಲಿ ಮಾಡಬೇಕು. ಅದನ್ನ ಪ್ರೊಡ್ಯೂಸರ್ ದುಡ್ಡಲ್ಲಿ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ, ಅಥವಾ ಅದು ಬೇರೆ ಯಾರ ದುಡ್ಡಲ್ಲೂ ಮಾಡೋಕ್ಕೆ ಇಷ್ಟ ಇಲ್ಲ. ಅಷ್ಟು ನನ್ನ ಹತ್ರ ಅಕೌಂಟಲ್ಲಿ ದುಡ್ಡು ಬಂದಾಗ ಮತ್ತು ಒಳ್ಳೆ ಸ್ಕ್ರಿಪ್ಟ್ ಬಂದಾಗ ಹೊಸ ನಟರಿರುವಂತಹ, ಹೊಸ ನಿರ್ದೇಶಕರಿರುವಂತಹ ಸಿನಿಮಾನ ಖಂಡಿತ ಪ್ರಯತ್ನ ಪಡ್ತೀನಿ. ಅದು ಯಾವಾಗ ಅಂತ ಮಾತ್ರ ಗೊತ್ತಿಲ್ಲ, ಬಟ್ ಪ್ರಯತ್ನ ಪಟ್ಟೆ ಬಿಡ್ತೀನಿ. ಲ್ಯಾಂಗ್ವೇಜ್ ಅಲ್ಲಿ ಬಂದು ಸರ್ ಯಾರು ನೋಡಿಲ್ಲ. ಕರೆಕ್ಟ್. ಅದು 2 ಸಿನಿಮಾ ಮಾಡೋದು ಈಕ್ವಲ್ ಎಫರ್ಟ್. ಬಟ್ ಅದರಿಂದ ಏನು ಆಕ್ಚುಲಿ ನೀವು ಇನ್ಕಮ್ ವೈಸ್ ನೋಡಿದ್ರೆ ಏನೂ ಆಗಲ್ಲ. ಅದೇ ಆಕ್ಚುಲಿ ನಾನು ಈ ಸಿನಿಮಾದಲ್ಲಿ ಏನಾದರೂ ವರ್ಕ್ ಆಗಿ ನಮ್ಮ ಟೀಮಲ್ಲಿ ಯಾರೋ ಒಬ್ರು ಒಳ್ಳೆ ತುಳು ಸಿನಿಮಾ ಮಾಡಬೇಕು ಅನ್ಬೇಕಾದ್ರೆ ನಾನು ಅದನ್ನ ಮಾಡಿದಾಗ ಆಗ ಹೀಗೆ ಬರ್ಬೋದು. ತುಳು ಸಿನಿಮಾ ಮಾಡ್ಬೇಕಾದ್ರೆ ಮತ್ತೊಂದು ಕನ್ನಡ ಸಿನಿಮಾ ಮಾಡೋಣ ಅಂತ ಅದು ವರ್ಕ್ ಆಗಲ್ಲ. ಐ ಥಿಂಕ್ ಒಂದು ಭಾಷೆಗೆ ಫೋಕಸ್ ಮಾಡಿ ಅದರ ಬೇಸ್ ಏನಿದೆ ಅದಕ್ಕೆ ತುಂಬ ವರ್ಕ್ ಮಾಡ್ಬೋದು. ಇಲ್ಲ ನಾನು ಇಲ್ಲೊಂದು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಆ ಕಡೆ ಮಾಡ್ತೀನಿ ಅಂದಾಗ ಅದು ತುಂಬ ಡೈಲ್ಯೂಟ್ ಆಗುತ್ತೆ ನನ್ನ ಲೆಕ್ಕದಲ್ಲಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.